ಪರಡೊಂದುಪ್ಪನ ಕೊರೋನಾ ಸೋಂಕದ ಒಟ್ಟೊಟ್ಟಿಗೆ ಕುಡ್ಲ ಮಹಾನಗರ ಪಾಲಿಕೆಡು ಸ್ಮಾರ್ಟ್ ಸಿಟಿ ಯೋಜನೆಡು ಕೆಲ ಕಾಮಗಾರಿಲೆಡು ಬೊಕ್ಕ ಟೆಂಡರ್ಲೆಡು ಅಕ್ರಮಲು ನಡತದುಂಡು ಪಂಡದು ಮಾನಪ ವಿರೋಧ ಪಕ್ಷದ ನಾಯಕರು ಅಬ್ದುಲ್ ರೌಫ್ ಆರೋಪಿಸಿದರು. ಇವತ್ತು ಆ ಪ್ರಕಾರ ಇದು ನಡೀತಾ ಇದೆ. ಅವತ್ತು ಮೀನುಗಾರಿಕೆ ಒತ್ತು ಕೊಡುವಂಥದ್ದು, ಓಲ್ಡ್ ಫೋರ್ಟ್ಗೆ, ಪ್ರವಾಸೋದ್ಯಮಕ್ಕೆ ಒತ್ತು ಕೊಟ್ಟು ನಾವು ಮಂಗಳೂರು ಮಹಾನಗರ ಪಾಲಿಕೆ ಸ್ವಂತ ಒಂದು ನೆಲೆಯಲ್ಲಿ ನಿಲ್ಲಬೇಕು, ನಮ್ಮ ಕಾಲಲ್ಲಿ ನಿಲ್ಲಬೇಕು. ನಾವು ಯಾರಿಗೆ ಈ ಆರ್ಥಿಕ ಸಮಸ್ಯೆ ಬಂದಾಗ ನಾವು ಈ ಫೈನಾನ್ಷಿಯಲಿ ನಮಗೆ ಸಮಸ್ಯೆ ಬರಬಾರ್ದು, ರೆವಿನ್ಯೂ ಕಲೆಕ್ಟ್ ಮಾಡಲಿಕ್ಕೆ ನಮಗೆ ಸಾಕಾರ ಆಗಬೇಕು ಅಂತೆಲ್ಲ ಉದ್ದೇಶವನ್ನು ಇಟ್ಕೊಂಡು ಭಾಳಷ್ಟು ಒಂದು ನಿರೀಕ್ಷೆ ಈ ಸ್ಮಾರ್ಟ್ ಸಿಟಿಯಲ್ಲಿ ನಾವು ಇಟ್ಕೊಂಡಿದ್ವಿ. ಆ ಪ್ರಕಾರ ಈಗ ಯಾವುದೇ ಆಗ್ತಾ ಇಲ್ಲ. ಕಂಪ್ಲೀಟ್ ಇದು ಯೂಟರ್ನ್ ನೋಡಿದ್ದೀವಿ, ಬೇಕಾಬಿಟ್ಟಿ ಕೆಲಸ ಆಗ್ತಾ ಇದೆ. ಯಾಕೆ ಈ ರೀತಿ ಆಗ್ತದೆ ಅಂತೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮಂಗಳೂರಿನ ಜನತೆ ಈ ಸ್ಮಾರ್ಟ್ ಸಿಟಿ ಬರೋದಕ್ಕಿಂತ ಮೊದಲು ಬಹಳಷ್ಟು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಈ ಸ್ಮಾರ್ಟ್ ಸಿಟಿ ಬರುವಾಗ ಕೆಲವರೆಲ್ಲ ಹೇಳ್ತಿದ್ರು, ಪಾಪ ನಮ್ಮ ಕೈಗೆ ಸ್ಮಾರ್ಟ್ ಫೋನ್ ಕೊಟ್ಟಾಗೆ ಆಗ್ತದೆ ಅಂತ ಎಲ್ಲ ಬೇರೆ ಬೇರೆ ರೀತಿಯ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಜನಗಳಿದ್ರು. ಆದರೆ ಆ ನಿರೀಕ್ಷೆ ಎಲ್ಲ ಖುಷಿಯಾಗಿ ಹೋಯ್ತು. ಇವತ್ತು ಅವತ್ತು ಯಾವ ರೀತಿಯಲ್ಲಿ DPR ರೆಡಿ ಮಾಡಿದ್ರು ಆ DPR ಬಿಟ್ಟು ಇವಾಗ ಬೇರೆ ರೀತಿಯಲ್ಲಿದ್ದಾರೆ. ಒಂದನೇದೇನಿರುತ್ತೆ ಹೇಳಿದ್ರೆ, RTO ಇಂದ ಹಿಡಿದು ಮಿನಿ ವಿಧಾನಸೌಧ ತನಕ ಒಂದು ಸ್ಮಾರ್ಟ್ ರೋಡ್ ಮಾಡುವಂಥ ಯೋಜನೆಯನ್ನು ಟೆಂಡರ್ ಕರೆದು 6:30 ಗಂಟೆಗೆ 7 ಕೋಟಿಗೆ ಟೆಂಡರ್ ಕರೆದು ಆ ಟೆಂಡರ್ ಅನ್ನು ರದ್ದು ಮಾಡಿದ್ರು. 6 ಕೋಟಿ ಅದೇ ಟೆಂಡರ್ ಕರೆದು ಆಮೇಲೆ ಅದನ್ನು ರದ್ದು ಮಾಡಿ ಏಕಾಏಕಿ ರದ್ದು ಮಾಡಿದರು. ಏಕಾಏಕಿ ರದ್ದು ಮಾಡಿ ಅದು ಯಾಕೆ ರದ್ದು ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ಇಲ್ಲ. ಅಂತ ಒಂದು ವೇಳೆ ಅಂತ ಒಂದು ಕಾಂಟ್ರಾಕ್ಟರ್ ಮೇಲೆ, ಗುತ್ತಿಗೆದಾರನ ಮೇಲೆ ಟೆಂಡರ್ ರದ್ದು ಮಾಡಬೇಕಾದ್ರೆ ಅವನದ್ದು ಏನಾದರೂ ಲೋಪ ತೋರಿಸಬೇಕು. ಆ ಕಾರಣ ರದ್ದು ಮಾಡಿದ್ರೆ ಸಹ ಅವನನ್ನು ಬ್ಲ್ಯಾಕ್ ಲಿಸ್ಟ್ ಅಲ್ಲಿ ಹಾಕಬೇಕು. ಅದೇ ಗುತ್ತಿಗೆದಾರನಿಗೆ ಸೆಂಟ್ರಲ್ ಮಾರ್ಕೆಟ್ನ ತಾತ್ಕಾಲಿಕ ಮಾರುಕಟ್ಟೆ ನಿರ್ಮಾಣ ಮಾಡಲಿಕ್ಕೆ 6.5 ಕೋಟಿಯ ಒಂದು ಕಾಮಗಾರಿಯನ್ನು ಪುನಃ ಅವನಿಗೆ ಕೊಡ್ತಾರೆ. ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಎಷ್ಟು ದೊಡ್ಡ ಅವ್ಯವಹಾರ ನಡೆದಿದೆ ಅಂತೇಳಿ ಸಾಕಷ್ಟು ಪುರಾವೆಗಳಿವೆ ನಮ್ಮ ಕೈಯಲ್ಲಿ. ಇವತ್ತು ಸೆಂಟ್ರಲ್ ಮಾರ್ಕೆಟಿಂದ ಒಂದನೇದು ಕಾರ್ಪೊರೇಷನ್ಗೆ ರೆವೆನ್ಯೂ ಬರ್ತಾ ಇತ್ತು, ಆ ರೆವೆನ್ಯೂನೇ ಇಲ್ಲದಾಗೆ ಮಾಡಿದ್ದಾರೆ. ಕುಡ್ಲಡು ಸುದ್ದಿಗೋಷ್ಠಿ ಪಾತಿರೊಂದು ಈ ವಿಷಯವನ್ನು ತೆರಿಪಾಯಿನ ಮಾನಪ ವಿರೋಧ ಪಕ್ಷ ನಾಯಕರು ಅಬ್ದುಲ್ ರೌಫ್ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಮೀನುಗಾರಿಕೆ ಬೊಕ್ಕ ಪ್ರವಾಸೋದ್ಯಮಗೂ ಒತ್ತು ಕೊಡದು ರೂಪಿಸಾದಿತ್ತನು. ಆಂಡ ಕಾಮಗಾರಿಲು ಅವೇ ಪ್ರಕಾರ ನಡತೊಂದಿಜ್ಜಿ ಯೋಜನೆಡು ರೂಪಿಸಾಯಿನ DPRಗೆ ವ್ಯತಿರಿಕ್ತವಾದ ಕಾಮಗಾರಿಲು ನಡತೊಂದುಂಡು ಪಂಡದು ಕೆಲವತ್ತು ಮಾಹಿತಿಲೇನು ತೆರಿಪಾಯರು. ದಾಖಲೆ ಮುಖಾಂತರ ನಾವು ಇವತ್ತು ಏನು ಹೇಳ್ತಾ ಇದ್ದೇವೋ, ಇವತ್ತು ನಮ್ಮ ಕೈಯಲ್ಲಿ ಎಲ್ಲ ದಾಖಲೆ ಇವೆ. ಆ ದಾಖಲೆ ಮುಖಾಂತರ ನಾವು ಇವತ್ತು ಪ್ರತಿಪಕ್ಷವಾಗಿ ನಾವು ಇವತ್ತೆಲ್ಲ ಕೂತ್ಕೊಂಡು ತಮ್ಮ ಮುಂದೆ ಈ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇವತ್ತು ಕದ್ರಿ ರೋಡಿಗೆ ಟೆಂಡರ್ ಕರೆದಿದ್ದಾರೆ. ಆ ಟೆಂಡರ್ ಅಲ್ಲಿ ಕೆಲವು ವಸ್ತುಗಳನ್ನು ಸಿವಿಲ್ ವರ್ಕಿಗೆ ಒಂದು ರೇಟ್, ಅದೊಂದು SR ರೇಟಲ್ಲಿ ಇರ್ತದೆ. ಆ ರೇಟ್ಗಳು SR ರೇಟ್ಗಳು ಇಲ್ಲದಂತ ರೇಟ್ಗಳನ್ನು ಕರಿಬೇಕಾದ್ರೆ ಕೊಟೇಶನ್ ಕರೀತೇವೆ, ದರ ಸೂಚಿ ಕರೀತೇವೆ ಅಂತ ಹೇಳ್ತಾರೆ. ಕೊಟೇಶನ್ ಕರೆಯುವಂಥದ್ದು ಕೆಲವು ಐಟಮ್ಸ್ಗಳು ಇರ್ತವೆ. ಅದಕ್ಕೆ SR ನಲ್ಲಿ ಶೆಡ್ಯೂಲ್ ರೇಟ್ ಅಂತ ಹೇಳಿ PWD ಒಂದು ರೇಟ್ ಫಿಕ್ಸ್ ಮಾಡಿರ್ತದೆ. ಅದರಲ್ಲಿ ರೇಟ್ ಇರುವುದಿಲ್ಲ. ಆವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟವರು ದರ ಸೂಚಿಯನ್ನು ಕರಿಬೇಕು, ಕೊಟೇಶನ್ ಕರಿಬೇಕು.
ಕೊಟೇಶನ್ ಕರೆಯುವ ಮೊದಲು ಪೇಪರ್ ನೋಟಿಫಿಕೇಶನ್ ಆಗಬೇಕು. ಪೇಪರ್ ನೋಟಿಫಿಕೇಶನ್ ಆದಮೇಲೆ ಅದಕ್ಕೆ ಕೆಲವು ಕಂಪನಿಯವರು ಆ ದರಗಳನ್ನು ಅವರವರ ಕಂಪನಿಯ, ಅದಕ್ಕೆ ಸ್ಟ್ಯಾಂಡರ್ಡ್ ಕಂಪನಿ ಅಂತ ಇದೆ, ಅದರಲ್ಲಿ ಯಾವುದೇ ಕಂಪನಿ ಅಂತೇಳಿ ಒಂದು ಕಂಪನಿಯ ಹೆಸರನ್ನು ಅದರಲ್ಲಿ ಮೆನ್ಷನ್ ಮಾಡಲಿಕ್ಕಿಲ್ಲ. ಇವರಿಗೆ ಬೇಕಾದ ಕೆಲವು ಕಂಪನಿಗಳ ಹೆಸರುಗಳನ್ನು ಮೆನ್ಷನ್ ಮಾಡಿ ಇವರಿಗೆ ಬೇಕಾದಾಗೆ ಇವರು ಟೆಂಡರು ಇದು ನೋಟಿಫಿಕೇಶನು ಮಾಡದೆ ಯಾರ ಒಬ್ಬರ ಹತ್ರ ಒಂದು ರೇಟ್ ತಗೊಂಡು ಅದಕ್ಕೆ ಬೇಕಾದಷ್ಟು ಇಂಥ ರೇಟ್, ಒಂದು ಮಾರ್ಕೆಟ್ ರೇಟ್ ಇಷ್ಟಿದ್ರೆ, ಒಂದು ಮಾರ್ಕೆಟ್ ರೇಟ್ 100 ರೂಪಾಯಿ ಇದ್ರೆ ಇವರು 300 ರೂಪಾಯಿ ರೇಟ್, ಅಲ್ಲಾದ್ರೆ 500 ರೂಪಾಯಿ ರೇಟ್, ಈ ರೀತಿ ಮಾಡಿ ಬಹಳಷ್ಟು ವ್ಯವಹಾರಗಳನ್ನು ಮಾಡಿದ್ದಾರೆ. ಯಾವ ಐಟಮಿಗೆ ಮಾರ್ಕೆಟ್ ಇದರಲ್ಲಿ SR ನಲ್ಲಿ ರೇಟ್ ಇಲ್ವೋ ಅದನ್ನು ಮಾರ್ಕೆಟ್ ನಲ್ಲಿ ನಿಜವಾಗಿ ಹೇಗೆ ಮಾಡ್ಬೇಕಂತ ಹೇಳಿದ್ರೆ ಅವರು ಈ ರೀತಿ ಮಾಡ್ಬೇಕು. ಅದನ್ನು ಮಾಡ್ತಾ ಇಲ್ಲ. ಇವರಿಗೆ ಬೇರೆ ಇದೆಲ್ಲ ಆಗಿದೆ ಕೆಲವು ಐಟಮ್ಸ್ ಎಲ್ಲ. ನಿಜ ನಾವು ಇವತ್ತು ಫಿಶರ್ಸ್ ಏರಿಯಾ ಅಂತ ಅವರು ಫಸ್ಟಿಗೆ ಕೈಗೊಂಡದ್ದು ಈ ಯೋಜನೆಗಳನ್ನು ನಾವಿರುವಾಗ ಈ ಕರಾವಳಿ ಕೋಸ್ಟಲ್ ಬೆಲ್ಟ್ ನಮ್ಮ ಈ ನಗರ ಪಾಲಿಕೆಯ ಈ ಮೀನುಗಾರಿಕೆ ಇಲಾಖೆ ಏನಿದೆ, ಮೀನುಗಾರಿಕೆ ಪ್ರದೇಶ ಏನಿದೆ, ಈ ಪ್ರವಾಸಿ ಉದ್ಯಮ ಏನಿದೆ, ಇದನ್ನು ಡೆವಲಪ್ಮೆಂಟ್ ಮಾಡಬೇಕಂತ ತಗೊಂಡಾಗ DPR ಮಾಡಿ ಅದನ್ನೆಲ್ಲ ಬಿಟ್ಟಿದ್ದಾರೆ. ಅಲ್ಲಿ ಬಂದರ್ನಲ್ಲಿ ನೋಡಿ ನಮ್ಮ ಸದಸ್ಯರಿದ್ದಾರೆ ಝೀನತ್ ಅಂತ ಹೇಳಿ, ಅವರದು ಈ ABD ಏರಿಯಾದಲ್ಲಿ ಬಂದಿದೆ, ಒಂದು 8 ಏರಿಯಾ ABDಯಲ್ಲಿ ತಗೊಂಡಿದ್ದಾರೆ. ಅಲ್ಲಿ ಕೆಲವು UGDಗಳ ಕೆಲಸವನ್ನು ಮಾಡಿದ್ದಾರೆ. ಅಂಡರ್ಗ್ರೌಂಡ್ ಡ್ರೈನೇಜ್, ಒಳಚರ ನೀರು, ಅದು ಉದ್ದಕ್ಕೆ ಲೈನ್ ಹಾಕೊಂಡು ಹೋಗಿದ್ದಾರೆ ಹೊರತು ಯಾವುದೇ ಒಂದು ಮನೆಯ ಕಲೆಕ್ಷನ್ ಅದಕ್ಕೆ ಶಿಫ್ಟ್ ಮಾಡಿಲ್ಲ, ಆ ಜೋಡಣೆ ಮಾಡುವಂತ ಕೆಲಸ ಮಾಡಲಿಲ್ಲ. ಆ ಮಾಡಿದ ಕೆಲಸಕ್ಕೆ ಲೆವೆಲ್ ಇಲ್ಲ. ನೀರು ಫ್ಲೋ ಆಗುವಂತ ವಿಶ್ವಾಸ ನಮಗಿಲ್ಲ. ಅದರಲ್ಲಿ ಯಾರೋ ಟೆಂಡರ್ ಕೆಲಸ ಮಾಡಿದವನು ಗುತ್ತಿಗೆದಾರ ನಿಜವಾಗಿ ಆ ಕೆಲಸ ಮಾಡಿದವನು ಇಂಥ ಕೆಲವು ಇದು ಟೆಕ್ನಿಕಲ್ ಇದೆ. ಟೆಕ್ನಿಕಲ್ ಎಂದರೆ ಕೆಲವು ಗುತ್ತಿಗೆದಾರರಿಗೆ ಈ ಡ್ರೈನೇಜ್ ಕೆಲಸ ಮಾಡಿ ಅನುಭವಸ್ಥರು ಇರ್ತಾರೆ, ಅವರಿಗೆ ಮಾತ್ರ ಅಂತದ್ದೆಲ್ಲ ಮಾಡಲಿಕ್ಕೆ. ಬೇರೆ ಈ ನಿಮ್ಮ ಡಾಮರ್ ಮಾಡಿದ್ದು, ಕಾಂಕ್ರೀಟ್ ಮಾಡಿದ್ದು, ಈ ತರ ಚರಂಡಿ ಕಟ್ಟಿದ ಹಾಗೆಲ್ಲ ಈ ಡ್ರೈನೇಜ್ ಕೆಲಸ ಮಾಡೋರು ಅವನಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು, ಅದಕ್ಕೆ ಅನುಭವ ಬೇಕು, ಅಂತವ್ರು ಕೆಲಸ ಮಾಡುವಂಥದ್ದು. ನಿಜ ಹೇಳ್ಬೇಕಂತ ಹೇಳಿದ್ರೆ ಈ ಕಾಂಟ್ರಾಕ್ಟ್ ಗುತ್ತಿಗೆದಾರ ಅವನಿಗೆ ಏನು ಅನುಭವ ಇಲ್ಲ, ಯಾರಿಗೇನೋ ಒಬ್ಬನಿಗೆ ಕೊಟ್ಟಿದ್ದಾರೆ, ಅವನು ಬೇಕಾಬಿಟ್ಟಿ ಕೆಲಸ ಮಾಡಿ ಹೋಗಿದ್ದಾರೆ, ಎಲ್ಲೂ ಲೆವೆಲ್ ಇಲ್ಲ. ಇದು ಉಪಯೋಗಕ್ಕೆ ಬರುವಂಥದ್ದಲ್ಲ. ಟೋಟಲಿ ಆಗಿ ಇವರಿಗೆ ಈ ಹಣವನ್ನು ಖರ್ಚು ಮಾಡಿ ಹಾಕಿದ ಚಾಪೆಯನ್ನು ಮಡಿಸಿ ಬದಿಗಿಟ್ಟು ಹೋಗ್ಬೇಕು ಅಷ್ಟೇ. ಇದರಲ್ಲಿ ಇದ್ದದ್ದನ್ನೆಲ್ಲ ಅವರಿಗೆ ಬೇಕಾದಾಗೆ ಮಾಡಬೇಕು. ಇನ್ನೊಂದು ಇಂಡೋರ್ ಸ್ಟೇಡಿಯಂಗೆ 35 ಕೋಟಿಗೆ ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಕರೆದು ಅದರಲ್ಲಿ ಆ ಟೆಂಡರ್ ಕರೆದನ್ನು ಟೆಕ್ನಿಕಲ್ ಬಿಡ್ ಓಪನ್ ಆಗಿದೆ. ಅದರಲ್ಲಿ ಆ ಸ್ಟೇಡಿಯಂ ನಮ್ಮ ಜಿಲ್ಲೆಗೇನೆ ಒಂದು ದೊಡ್ಡ ಹೆಸರು ತರುವಂತ ಒಂದು ಸ್ಟೇಡಿಯಂ ಆಗಿದೆ, ಕ್ರೀಡಾಂಗಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಬಡ್ಡಿ ಮತ್ತು ಬ್ಯಾಡ್ಮಿಂಟನ್ಗೆ ಮತ್ತೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಒಂದು ತರಬೇತಿ ಕೊಡುವಂಥದ್ದು ಒಳ್ಳೆ ಒಂದು ಯೋಜನೆ. ನಿಜ ಅದು ಮಾಡಬೇಕು. ಅಂಥದ್ದೆಲ್ಲ ಮಾಡಿದರೆ ಮಾತ್ರ ಮಂಗಳೂರು ಕಾಣುವಂಥದ್ದು, ಕ್ರೀಡೆಗೆ ಒತ್ತು ಕೊಡುವಲಿಕ್ಕೆ. ಅಲ್ಲದಿದ್ದರೆ ನಮ್ಮ ಜಿಲ್ಲೆಗೆ ಸಹ ಒಂದು ಹೆಸರು ಬರುವಂತ ಒಂದು ಕೆಲಸ ಆಗ್ತಿತ್ತು. ಅದರಲ್ಲಿ ಯಾವುದು ಈ ಸ್ಮಾರ್ಟ್ ಸಿಟಿಯಲ್ಲಿ ಬೇರೆ ಏನಾಗದಿದ್ರು ಅದೊಂದು ಆಗಿದೆ ಅಂತ ಹೇಳಿ ನಮ್ಗೆ ಒಂದು ಹೆಮ್ಮೆ ಪಡಬಹುದಿತ್ತು. ಅದನ್ನು ಸಹ ಟೆಕ್ನಿಕಲ್ ಬಿಡ್ ಓಪನ್ ಮಾಡಿ ಫೈನಾನ್ಸಿಯಲಿ ಬಿಡ್ ಇವತ್ತು ತನಕ ಪೆಂಡಿಂಗ್ ಇದೆ. ಅದನ್ನು ಏನ್ ಮಾಡಿ ಕ್ಯಾನ್ಸಲ್ ಮಾಡಬೇಕಂತಿದ್ದಾರೆ. ಇದು ಯಾತಕ್ಕೋಸ್ಕರ ಮಾಡ್ತಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಏನು ನಿಜ ಕೆಲಸ ಮಾಡಬೇಕು ಅದನ್ನು ಇವ್ರು ಮಾಡ್ತಾ ಇಲ್ಲ. ಇವರಿಗೆ ಏನು ಲಾಭ ಆಗ್ತದೆ, ಇವರಿಗೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಕೆಲವು ರೋಡ್ಗಳಲ್ಲಿ ನೀವು ತಾವುಗಳೆಲ್ಲ ನೋಡಿರ್ಬೋದು. ತಮ್ಮಿಗೆ ಗೊತ್ತಿದ್ದಷ್ಟು ನಮ್ಗೆ ಯಾರು ಗೊತ್ತಿರ್ಲಿಕ್ಕಿಲ್ಲ. ಅಷ್ಟು ಕೆಲವು ಕಡೆ ರಸ್ತೆಯಲ್ಲಿ ಇವರು ಟೆಂಡರ್ ಟೋಟಲಿ ಒಟ್ಟಾರೆ ಟೆಂಡರ್ ಕರೀತಾ ಹೋಗುದು, ಒಂದು ಪ್ಯಾಕೇಜ್ ಅಂತ. ಎಂತ ರಸ್ತೆಯನ್ನು ಮಾಡ್ಬೇಕಾ ಮತ್ತೆ ರಸ್ತೆಯನ್ನು ಸೇರಿಸುದು.
ಕೆಲವು ಕಡೆ ಕಾಂಕ್ರೀಟ್ ಆದ ರಸ್ತೆಯನ್ನು ಒಡೆದು ಒಳಚರಂಡಿ ಮಾಡ್ತಾ ಇದ್ದಾರೆ. ಇಂಥದ್ದು ಸಾಕ್ತಾ ಇದೆ. ಇದು ಅನಗತ್ಯ. ಕೆಲವು ಕಡೆ ನೋಡಿ, ಒಂದು ಪ್ಯಾಕೇಜ್ನಲ್ಲಿ ನಮ್ಮ ಈ ಕಮಿಷನರ್ ಆಫೀಸ್ ಇದೆ ನೆಹರು ಮೈದಾನದ ಬದಿಗೆ, ಅಲ್ಲಿ ಆ ಕಮಿಷನರ್ ಆಫೀಸ್ ಫುಟ್ಪಾತ್ ಉಂಟಲ್ಲ, ಲಾಸ್ಟ್ ಟೈಮ್ ಅದು ನಾವು ಪ್ರೀಮಿಯಂ ಎಫ್ಐಆರ್ನಲ್ಲಿ ಮಾಡಿದಂಥ ಕೆಲಸ. ಫುಟ್ಪಾತ್, ಚರಂಡಿ ಎಲ್ಲ ಆಗಿದೆ. ಪುನಃ ಈಗ ಅವರ ಪ್ಯಾಕೇಜ್ನಲ್ಲಿ ಅದನ್ನು ಸೇರಿಸಿದ್ದಾರೆ, ಅದನ್ನು ಹೊಡೆದು ಪುನಃ ರೀ ಮಾಡುವುದಂತೆ. ಟೋಟಲಿ ಕೆಲಸ ಅವರದ್ದು ಬಂದ ಹಣವನ್ನು ಮುಗಿಸಬೇಕು, ಏನಾದರೂ ಅಂಶಕಾಯಿ ಮಾಡಿ ಹೋಗ್ಬೇಕು, ಇಷ್ಟೇ ವಿನ ಬೇರೆನೇ. ಬಹಳ ಬೇಸರ ಆಗ್ತದೆ. ಇವ್ರು ಹೇಳ್ತಾರೆ ನಾವು 70 ವರ್ಷದಿಂದ ಕಾಂಗ್ರೆಸ್ ಏನ್ ಮಾಡಲಿಲ್ಲ ಅಂತೇಳಿ. ಸತ್ಯ, ಇಂಥದ್ದು ನಾವು ಮಾಡಲೇ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ಕಾರ್ಪೊರೇಷನ್ ಇತಿಹಾಸದಲ್ಲಿ ನಾವು ಬಹಳಷ್ಟು ಕಾರ್ಪೊರೇಷನ್ ಆಡಳಿತ ನಮ್ಮ ಪಕ್ಷ ಮಾಡಿದೆ. ನಮ್ಮ ಪಕ್ಷಕ್ಕೆ ಬಹಳಷ್ಟು ಇತಿಹಾಸವಿದೆ. ನಾವು ಇಷ್ಟು ವರ್ಷ ಆಡಳಿತ ಮಾಡಿದ್ದೇವೆ, ಇಂಥ ಕೆಲಸ ನಾವು ಯಾವಾಗಲೂ ಮಾಡಲಿಲ್ಲ. ಜನಪರ ಕಾರ್ಯಕ್ರಮ ಮಾತ್ರ ನಾವು ಕೊಟ್ಟಿದ್ದೇವೆ. ಇವಾಗ ನಾವು ಸುಮ್ಮನೆ ಯಾರ ಮೇಲೆ ನಾವು ಗುರುಸುವಂಥದ್ದಲ್ಲ, ಅಲ್ಲ ಅವರ ಮೇಲೆ ಬೇಕಾಬಿಟ್ಟು ನಾವು ಆರೋಪ ಮಾಡೋದು ಅಲ್ಲ. ಪ್ರತಿಪಕ್ಷವಾಗಿ ಅವರ ನ್ಯೂನ್ಯತೆ ಬಗ್ಗೆ ನಾವು ಹೇಳುವಂಥದ್ದು ನಮ್ಮ ಕರ್ತವ್ಯ. ನಾವು ಯಾರ ಬಗ್ಗೆ ವೈಯಕ್ತಿಕವಾಗಿ ಅಲ್ಲ, ಅವ್ರ ಮೇಲೆ ಸುಮ್ಮನೆ ನಾವು ಮಾತಾಡಬೇಕು, ನಮಗೆ ರಾಜ್ಯಕ್ಕೆ ಲಾಭ ಪಡಿಬೇಕಂತಲ್ಲ. ನಾವು ಇದ್ದ ವಿಚಾರವನ್ನು, ಅವ್ರಿಗೂ ಮತ್ತು ನಮಗಿರುವಂತ ವ್ಯತ್ಯಾಸವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ವೆನ್ಲಾಕಿದ್ದು, ಯಾಕೆ ನಿಮ್ಗೆ ದಾಖಲೆ ನಾವು ಕೊಡ್ತೇವೆ, ಎಲ್ಲ ಉಂಟು ನಮ್ಮ ಹತ್ರ. ವೆನ್ಲಾಕ್ ಹಾಸ್ಪಿಟಲ್ ಒಂದು ಟೆಂಡರ್ ಆಗ್ತದೆ. ಟೆಂಡರ್ ಅನಂತ್ ಕುಮಾರ್ ಶೆಟ್ಟಿ ಅಂತ ಅವರಿಗೆ ಆಗ್ತದೆ. ಮೂವತ್ತೇಳು ಬೆಡ್ಡಿನ ಸೂಪರ್ ಸ್ಪೆಷಾಲಿಟಿ ಒಂದು ಬ್ಲಾಕ್ ಆಗ್ತದೆ. COVID-19 ಅಂತ ಒಂದು ಬ್ಲಾಕ್, ಐಸಿಯು ಎಲ್ಲ ಸೇರಿ ಅದರಲ್ಲಿ. ದಿನಾಂಕ 9/1/2021 9 ಜನವರಿ 2020 UDD 2019-20 OW ವರ್ಕ್ ಇಂಡೆಂಟ್ 970 ಟೆಂಡರ್ ಕರೆದಿದ್ರು. ಆ ಟೆಂಡರ್ನಲ್ಲಿ ಅನಂತ್ ಕುಮಾರ್ ಶೆಟ್ಟಿ ಎಂಬವರಿಗೆ 1ನೇ ದರ್ಜೆ ಅವರಿಗೆ ಟೆಂಡರ್ ಆಗಿರುತ್ತದೆ. ಟೆಂಡರ್ ಆದ್ಮೇಲೆ ಅವರಿಗೆ ಇವರು LO ಕೊಡ್ತಾರೆ, ಕಾರ್ಪೊರೇಷನ್ ಇಂದ ಆರ್ಡರ್ ಮಾಡ್ತಾರೆ, ನೀವು ಬ್ಯಾಂಕ್ ಗ್ಯಾರಂಟಿ ಕೊಡಿ. ಬ್ಯಾಂಕ್ ಗ್ಯಾರಂಟಿ ಇವರು ಕೊಡ್ತಾರೆ. ಬ್ಯಾಂಕ್ ಗ್ಯಾರಂಟಿ ಇದೆ, ಇವರು ಬ್ಯಾಂಕ್ ಗ್ಯಾರಂಟಿ ಕೊಡ್ತಾರೆ. ಯಾರಿಗೆ? ಸ್ಮಾರ್ಟ್ ಸಿಟಿ, ಇದು ಬ್ಯಾಂಕ್ ಗ್ಯಾರಂಟಿ ಅವ್ರು ಕೊಟ್ಟ ಬ್ಯಾಂಕ್ ಗ್ಯಾರಂಟಿ. BG ಇದು ಅವರು ಕೊಟ್ಟದ್ದು. ಆಮೇಲೆ ಅವರು ವರ್ಕ್ ಆರ್ಡರ್ ಕೊಡ್ತಾರೆ ಇವರಿಗೆ. ಇದು ಸ್ಮಾರ್ಟ್ ಸಿಟಿದು ವರ್ಕ್ ಆರ್ಡರ್, ಇದು ವರ್ಕ್ ಆರ್ಡರ್ ಕೊಟ್ಟಂಥದ್ದು ಸ್ಮಾರ್ಟ್ ಸಿಟಿಯಿಂದ. ಯಾರಿಗೆ? ಈ ಅನಂತ್ ಕುಮಾರ್ ಶೆಟ್ಟಿ ಅವರು. ಅದರ ನಂತರ ಇವರು ಬ್ಯಾಂಕ್ ಗ್ಯಾರಂಟಿ ಎಲ್ಲ ಕೊಟ್ಟು ಆದ್ಮೇಲೆ ಇವರೇನ್ ಮಾಡ್ತಾರೆ, ಆಮೇಲೆ ಅವರಿಗೆ ಡಿಪಾಸಿಟ್, ಇದು ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟಲಿಕ್ಕೆ ಉಂಟು, ಅದೂ ಕಟ್ಟಿದ್ದಾರೆ. ಆಮೇಲೆ 13/3/2020 ಇವ್ರ ಹತ್ರ ಸ್ಮಾರ್ಟ್ ಸಿಟಿ ಹತ್ರ ಕೇಳ್ತಾರೆ, ನಾನು ಕೆಲಸ ಸ್ಟಾರ್ಟ್ ಮಾಡ್ತೇನೆ, ಅದಕ್ಕೇನು ಮಾತಾಡೋದಿಲ್ಲ ಇವರು, ಆಯ್ತಾ? ಅದರ ನಂತರ ಇವ್ರೇನ್ ಮಾಡ್ತಾರೆ, ಇದನ್ನು ಇಲ್ಲಿ ತೆಕ್ಕೊಂಡು ಎಲ್ಲ ಇದ್ದ ಮೇಲೆ ಏಕಾಏಕಿ ರದ್ದು ಮಾಡ್ತಾರೆ. ಓರಲ್ ರದ್ದು ಮಾಡ್ತಾರೆ, ಇವರ ಟೆಂಡರ್ ಅನ್ನೇ ರದ್ದು ಮಾಡ್ತಾರೆ. ರದ್ದು ಮಾಡಿ ಈ ಟೆಂಡರ್ ಕರೆಯದೇನೆ ಇವರು ಬೇರೊಬ್ಬರ ಹತ್ರ ಅವ್ರಿಗೆ ಬೇಕಾದಂತವ್ರ ಆಪ್ತರ ಹತ್ರ ಅಲ್ಲಿ ಕೆಲಸ ಮಾಡಿಸ್ತಾರೆ. ಎಲ್ಲ ಹಾಸ್ಪಿಟಲ್ ಅಲ್ಲಿ
ಕೆಲಸ ಸ್ಟಾರ್ಟ್ ಮಾಡಿಸ್ತಾರೆ. ಈ ಕೆಲಸ ಟೋಟಲಿ ಟೆಂಡರ್ ಅದು 2,35,600,000 ಚಿಲ್ಲರೆಯನ್ನು ಬರ್ತದೆ. ಅದು ಅವರು ಟೆಂಡರ್ ಕೆಲವು ಈಗ ಹೇಗೆ ಬರ್ತದೆ ಅಂತ ಕೇಳಿದರೆ, ನೀವು ಈ ಕೆಲವು ಐಟಮ್ಸ್ ನಾನು ಆಗ ಹೇಳಿದೆ, ಕೆಲವು ಐಟಮ್ಸ್ಗಳಿವೆ SR ರೇಟ್ ಇಲ್ಲದಂಥದ್ದನ್ನು, ಅಂಥದ್ದಕ್ಕೆಲ್ಲ ಬೇಕಾಬಿಟ್ಟಿ ರೇಟ್ಗಳೆಲ್ಲ ಹಾಕಿದ್ದಾರೆ. ಹೊರಗಡೆ ಇವರು ಯಾವುದು ಸ್ಟ್ಯಾಂಡರ್ಡ್ ಕಂಪನಿಗಳಿದೆ ಅದನ್ನೆಲ್ಲ ಬಿಟ್ಟು ಚೈನಾದಂತಹ ಕಂಪನಿಗಳನ್ನೆಲ್ಲ ತಂದು ಅಂಥದ್ದನ್ನೆಲ್ಲ ಹಾಕಿ ಇವರಿಗೆ ಬೇಕಾದಾಗೆ ಅದಕ್ಕೆ ಬೇಕಾದ ರೇಟು ಇನ್ನೆಲ್ಲ ಹಾಕಿ ಇವರೇನು ಮಾಡಿದ್ದಾರೆ, ಈ ಟೆಂಡರ್ ಅನ್ನು ಅದು ಮತ್ತೆ ಇವರು ಟೆಂಡರ್ ಅವರಿಗೆ ಕೊಟ್ಟರು, ಇನ್ನೊಬ್ಬರಿಗೆ ಕೊಟ್ಟು ಅದರ ನಂತರ ಯಾವಾಗ ಟೆಂಡರ್ ಕರೀತಾರೆ, ರೀಟೆಂಡರ್ ಯಾವಾಗ ಕರೀತಾರೆ ಗೊತ್ತಾ? 16/3/2020 ಹೊಸ ಟೆಂಡರ್ ಅನ್ನು ಕರೀತಾರೆ. ಹೊಸ ಟೆಂಡರ್ ಕರೆದು ಇವರು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಇವರ ಟೆಂಡರ್ ಕರೆದವ್ರಿಗೆ ಇಲ್ಲಿ ಇರ್ತದೆ, ಅವ್ರಿಗೆ ಬೇಕಾದಾಗೆ ಕೆಲಸ ಮಾಡಲಿಕ್ಕೆ ಅವರು ಕೊಡ್ತಾರೆ. ಅದರ ನಂತರ ಇವರು ಫಸ್ಟಿಗೆ ಯಾರಿಗೆ ಟೆಂಡರ್ ಆಗಿದೆ ಅನಂತಕುಮಾರ್ ಶೆಟ್ಟಿ ಅಂತ ಇದ್ದಾರಲ್ಲ, ಅವ್ರು ಏನ್ ಮಾಡ್ತಾರೆ, ಲೀಗಲ್ ನೋಟಿಸ್ ಇವರಿಗೆ ಒಂದು ಸ್ಮಾರ್ಟ್ ಸಿಟಿ ಅವರು ಕೊಡ್ತಾರೆ. ಇದು ಲೀಗಲ್ ನೋಟಿಸ್, ಅವ್ರು ಕೊಟ್ಟಂತ ಲೀಗಲ್ ನೋಟಿಸ್. ಈ ಲೀಗಲ್ ನೋಟಿಸ್ ಅನ್ನು ಸ್ಮಾರ್ಟ್ ಸಿಟಿಗೆ ಅವರು ಕೊಡ್ತಾರೆ. ನನಗೆ ಆದ ಟೆಂಡರನ್ನು ನೀವು ಏಕಾಏಕಿ ರದ್ದು ಮಾಡಿ ನನಗೆ ನನಗೆ ವರ್ಕ್ ಆರ್ಡರ್ ಕೊಟ್ಟಿದ್ದೀರಿ, ನೀವು ಕೆಲಸ ಮಾಡಲಿಕ್ಕೆ ವರ್ಕ್ ಆರ್ಡರ್ ಕೊಟ್ಟಿದ್ದೀರಿ, ಇದರಲ್ಲಿ ಉಂಟು ವರ್ಕ್ ಆರ್ಡರ್ ಕೊಟ್ಟದ್ದು ಸಹ ನಮ್ಮ ಕೈಯಲ್ಲಿ ಅವ್ರಿಗೆ ಕೊಟ್ಟದ್ದು ಆಯ್ತಾ. ಇದು ವರ್ಕ್ ಆರ್ಡರ್ ಕೊಟ್ಟದ್ದು, ಅದರ ಪ್ರಕಾರ ಇವರು ಲೀಗಲ್ ನೋಟಿಸ್ ಸ್ಮಾರ್ಟ್ ಸಿಟಿ ಬರ್ತಾರೆ. ಸ್ಮಾರ್ಟ್ ಸಿಟಿಗೆ ಇವರು ಕೊಡ್ತಾರೆ. ಇದು ಒಂದು ಅವ್ಯವಹಾರ ಹೇಗೆ ಆಗಿದೆ ಅಂತ ಹೇಳಿ ನಿಮ್ಗೆ ಒಂದು ದಾಖಲೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ನಾವು. ಇದು ಅವ್ಯವಹಾರ ಅಲ್ವಾ? ಯಾಕೆ ಅವ್ರು ಮಾಡಬೇಕಿತ್ತು? ಇದು ದಾಖಲೆ ಸಮೇತ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇವ್ರು ಮಾಡಿದಂತ ಕೆಲಸ ಯಾಕೆ ಅವ್ರು ಹಾಗೆ ಮಾಡಬೇಕಿತ್ತು? ಏನು ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದಾರೆ? ಏನಾಗತ್ತೆ ಅವರಿಗೆ? ಹಾಗಾದ್ರೆ ಭ್ರಷ್ಟಾಚಾರದ ಮೂಲ ಇಲ್ಲಿಯೇ ಇದೆ ಭ್ರಷ್ಟಾಚಾರದ ಮೂಲ. ಕುಡ್ಲ ಮಹಾನಗರ ಪಾಲಿಕೆದ ಸದಸ್ಯರು ಶಶಿಧರ್ ಹೆಗ್ಡೆ, ಲ್ಯಾನ್ಸಿನೆಟ್ ಪಿಂಟೋ, ಪ್ರವೀಣ್ ಚಂದ್ರ ಆಳ್ವ, ವಿನಯ್ ರಾಜ್, ಕೇಶವ ಮರೋಳಿ, ಜೆಸಿಂತಾ ಆಲ್ಫ್ರೆಡ್, ನವೀನ್ ಡಿಸೋಜಾ, ಭಾಸ್ಕರ್ ಕೆ, ಝೀನತ್ ಬಂದರ್, ಅನಿಲ್ ಕುಮಾರ್, ಸಂಶುದ್ದೀನ್ ಕುದ್ರೋಳಿ, ಅಶ್ರಫ್ ಬಜಾಲ್ ಸುದ್ದಿಗೋಷ್ಠಿಗಳು ಒಟ್ಟಿಗೆ ಇತ್ತೇರು.